ಅಂದ್ರೆ ಈ ನಮ್ಮ ನಿರೀಕ್ಷೆ ಹೊರಬಿಡೋದು ತನಗ ತುಳುನಾಡಿನ ಮಾತ್ರ ಅಂತಂದ್ರೆ ಇಡೀ ಸರ್ವ ಕರ್ನಾಟಕ ಮಾತ್ರ ಅಂತಂದ್ರೆ ಕೇರಳ ತುಳುನಾಡದ ದೈವ ಸಂಸ್ಕೃತಿನ ನಮ್ಮ ಇಡೀ ಊರಿಗೂ ನಾವು ಒಂಜಿ ನಾಟಕ ಚರಿತ್ರೆ ನಿರ್ಮಾಣ ಮಾಡಿದ ನಾಟಕ ಅವು ಶಿವದೂತಗಳಿಗೆ ಬಂದರೆ ನೇತ ನಿರ್ಮಾಪಕಿ ನಿರ್ದೇಶಕರಿಗೆ ಜೋರಾದ ಚಪ್ಪಾಳೆ ಕೊಟ್ಟೆ ಈ ನಾಟಕ ಪ್ರತಿ ಊರಿಗೆಲ್ಲ ಕರ್ನಾಟಕದ ನಮ್ಮ ಕರಾವಳಿದ ದೈವ ಪನ್ನಗ ಹೆಂಚಿನ ಪಟ್ಟಣದಲ್ಲಿ ಪರಿಚಯ ಮಾಡಿಕೊಂಡು ಹೆಂಚಿನ ನಾಟಕ ಅವು ಶಿವದೂತಗಳು. ಶಿವರಾಜ್ಯ ಹುಟ್ಟುವೆ ರಾಜ್ಯ ಗಟ್ಟಿಗೆ ಶಿವದೂತೆ ಗುಡಿಗೆ. ಯಾಕಂದ್ರೆ ಈ ನಾಟಕ ನಮ್ಮ ಕರಾವಳಿ ಪ್ರದೇಶದಲ್ಲಿ ಇವಾಗಲೇ ಮನೆ ಮಾತಾಗಿದೆ. ಇದು ಇಲ್ಲಿ ದುಬೈಯಲ್ಲಿ ಯಾವುದೇ ಒಂದು ತುಳು ನಾಟಕ ಮಾಡಿದ್ರೆ ಸಕ್ಸಸ್ ಆಗ್ತದೆ. ಆದ್ರೆ ಇನ್ನೊಂದು ವಿಷಯ ಅಂದ್ರೆ ಇವರು ಇವಾಗಲೇ ನಮ್ಮ ಕುಂದಾಪುರ ಕಡೆಯಲ್ಲಿ ಹುಬ್ಳಿ ಧಾರವಾಡ ಬೆಳಗಾವಿ ಕಡೆ ಕನ್ನಡ ಶೋ ಮಾಡಿದ್ದಾರೆ. ಇವರಿಗೇನು ಹೊಸದಾಗಿ ಅಲ್ಲ. ಆದ್ರಿಂದ ಕನ್ನಡ ಶೋ ಮಾಡಿ ನಾವು ಸ್ವಲ್ಪ ಮಾರ್ಕೆಟಿಂಗ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ 2,500 ಎರಡೂ ಶೋ ಕೂಡ ಫುಲ್ ಆಗ್ತದೆ. ನನ್ನ ಫುಲ್ ಧೈರ್ಯ ಇದೆ. ಆದ್ರಿಂದ ರಾಜೇಶ್, ನೀವು ಕನ್ನಡದನ್ನು ಸಹ ತುಳುವರು ಖಂಡಿತ ಬಿಡುವುದಿಲ್ಲ. ತುಳುವರಿಗೆಲ್ಲ ಗೊತ್ತಿದೆ. ತುಳು ಬಂದವರಿಗೆ ಕನ್ನಡವೂ ನೋಡ್ಬೋದು. ಅಂದ್ರೆ ತುಳು ಫುಲ್ ಆದರೆ ಅವರಿಗೆ ಸೆಕೆಂಡ್ ಶೋ ಕನ್ನಡದಲ್ಲಿ ಸಹ ನೋಡ್ಬೋದು. ಆದರೆ ಕನ್ನಡದವರಿಗೆ ತುಳುವನ್ನು ಕೂತ್ಕೊಂಡ್ರೆ ಬದಿಯವರಿಗೆ ಕಿವಿ ಕಚ್ತಾ ಇರ್ತಾರೆ, ಏನಂದ ಕೇಳ್ತಾ ಇರ್ತಾರೆ. ಇಂಟ್ರೆಸ್ಟ್ ಅಲ್ಲಿ 200-300 ಜನ ಬರ್ಬೋದು. ಆದರೂ ಕೂಡ ಎಲ್ಲರೂ ಬರೋ ರೀತಿಯಲ್ಲಿ ನಾವು ಮಾರ್ಕೆಟಿಂಗ್ ಮಾಡಿ ಇದನ್ನ ಎಲ್ಲ ಸಂಘ ಸಂಸ್ಥೆಗಳಿಗೆ ನಾವು ಮಾಡಿದ್ರೆ ಖಂಡಿತವಾಗಿ ಕೂಡ, ಯಾಕಂದ್ರೆ ತುಳುವಿನವರಿಗೆ ಫಸ್ಟ್ ಶೋ ಹೋಗ್ಲಿಕ್ಕೆ ಆಗಲಿಲ್ಲ, ಸೆಕೆಂಡ್ ಶೋ ಕನ್ನಡ ನೋಡ್ಬೋದು. ಆದ್ರಿಂದ ನನ್ನ ಒಂದು ಅಭಿಪ್ರಾಯ ಇದನ್ನು 2 ಶೋ ಮಾಡಿ. ಆಮೇಲೆ ಟಿಕೆಟ್ ಬಿಡುಗಡೆ ಬಗ್ಗೆ ಹೇಳಿದರು, ಬರ್ತಾ ಇದ್ದಾರೆ. ನಾನು ಅವರಿಗೆ ನನ್ನದಾದಂಥ ಒಂದು ಸಹಾಯಧನವನ್ನು ಹೋಟೆಲ್ನಲ್ಲಿರುವ ವ್ಯವಸ್ಥೆಯನ್ನು ಅವರಿಗೆ ಹೇಳಿದ್ದೇನೆ. ಅದಲ್ಲದೇ ಇದ್ರೂ ಕೂಡ ಗೊತ್ತಿದೆ ದೊಡ್ಡ ಪ್ರಮಾಣದ ಒಂದು ಶೋ. ಯಾಕಂದರೆ ಟಿಕೆಟ್ಸು, ಆಮೇಲೆ ಹಾಲ್ ಬುಕ್ಕಿಂಗ್ಸು ತುಂಬ ಖರ್ಚಿದೆ, ನನಗೆ ಗೊತ್ತಿದೆ. ಅದರಿಂದ 5 ಟಿಕೆಟ್ ನಾನು ತಗೊಳ್ತೇನೆ. ಈಗ ಇದನ್ನು ಗೋಡಿ ಅಂತ ಹೇಳಿ 5 ಟಿಕೆಟ್ ತಗೊಳ್ತೇನೆ. ಖಂಡಿತವಾಗಿ ಕೂಡ ನಮ್ಮ ಬೇರೆಯವರಿಗೆ, ತುಳುವಿನವರಿಗೆ ನಾವು ಕೊಡೋಕ್ಕಿಂತ ಬೇರೆಯವರಿಗೆ, ನಾನ್ ಕನ್ನಡಿಗರ್ಸ್ ಒಳ್ಳೆ ಡ್ರಾಮಾ ಇದೆ ಅಂತ ಹೇಳಿ ಅದನ್ನು ಸ್ವಲ್ಪ ಕರ್ಕೊಬಂದು ನಮ್ಮ ಕಲ್ಚರು ಇನ್ನೊಬ್ಬರಿಗೆ ಗೊತ್ತಾಗುತ್ತೆ, ಅಥವಾ ಇದೊಂದು ಧಾರ್ಮಿಕವಾದ ಕಾರಣದಿಂದ. ಆಮೇಲೆ ನನ್ನ ಇನ್ನೊಂದು ಸಲಹೆ ಕೂಡ ಇದೆ, ಮಾರ್ಕೆಟಿಂಗ್ ಯಾರು ಬೇಸರ ಮಾಡಬಾರ್ದು. ಇಲ್ಲೊಬ್ಬರು ಮತ್ತೊಬ್ಬರು ದೊಡ್ಡ ಮಾರ್ಕೆಟಿಂಗ್ ಜನ ಇದ್ದಾರೆ ಇಲ್ಲಿ, ಶೋಧನ್ ಪ್ರಸಾದ್. ಅವ್ರನ್ನ ಸಹ ಸೇರಿಸ್ಕೊಂಡ್ರೆ ಈ ದುಬೈಯಲ್ಲಿ ಯಾವುದೇ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಶೋಧನ್ ಅವ್ರು ಬಿಡೋದೇ ಇಲ್ಲ, ಯಾರನ್ನೇ ಆದರೂ ಬಿಡುವುದಿಲ್ಲ, ಅಷ್ಟೊಳ್ಳೆ ಮಾರ್ಕೆಟಿಂಗ್ ಮಾಡ್ತಾರೆ. ಆದ್ರಿಂದ ಶೋಧನ್ ಪ್ರಸಾದ್ ಇದು ತುಳು ಈ ಡ್ರಾಮಾದ ಬಗ್ಗೆ, ಕನ್ನಡ ಡ್ರಾಮಾದ ಬಗ್ಗೆ ನೀವು ಸಹ ಇದರೊಟ್ಟಿಗೆ ಸೇರಿಕೊಂಡು ಮಾಡಬೇಕಂತ ನನ್ನ ಒಂದು ವಿನಂತಿ. ಯಾಕೆಂದರೆ ಇದರಲ್ಲಿ 5,000 ಜನ ಇರುವಂಥ ಒಂದು ನಾಟಕ. 5,000 ಜನ ಬರ್ತೀನಿ ಮಾಡಿ ಅಟ್ಲೀಸ್ಟ್ 4,000 ಜನ ಎಲ್ಲ ಬೋರ್ಡ್ ಹಾಕೊಂಡು. ಸೊ ಒಂದು ಭಕ್ತಿನ ಪಕ್ಕ ಒಂದು ಮೊನ್ನೆ ಶಶಿಧರ ಪಡೆದಾಗೆ 1,500 ಹೇಳಿದ್ರು. 1,500 ಜನ ಇದ್ರೂ ಕೂಡ ಶೋ ಚೆನ್ನಾಗಿ ಕಾಣ್ತದೆ. ಯಾಕಂದ್ರೆ ಅಷ್ಟು ದಿನ ಬಂದು ಇಂಥ ಒಂದು ಈ ದೇಶದಲ್ಲಿ ಇಂಥ ಒಂದು ನಮ್ಮ ಒಂದು ಧಾರ್ಮಿಕ ನಾಟಕವನ್ನು ಆಗ್ತಾ ಇರುವಂಥದ್ದು ನಮಗೆಲ್ಲರಿಗೂ ಒಂದು ಒಳ್ಳೆಯ ವಿಷಯ. ಆಮೇಲೆ ನಮ್ಮ ಯಂಗ್ಸ್ಟರ್ಸ್ ಮಕ್ಕಳು ಕರ್ಕೊಬರ್ಬೇಕು, ನಾವು ಪ್ರಶ್ನೆ ಮಾಡಬೇಕು. ಮಾತೆಲ್ಲ ಬಂದ್ಬಿಟ್ಟು ಜೋಕಲ್ಲಿ ಸಹ ಬರಲಿ ಅಂತ ಮಕ್ಕಳಿಗೆ ಗೊತ್ತಾಗಬೇಕು. ಈ ಧಾರ್ಮಿಕತೆ, ದೈವತ್ವ ಮಕ್ಕಳಿಗೆ ಗೊತ್ತಾಗೋ ರೀತಿಯಲ್ಲಿ ನಾವೆಲ್ಲರಿಗೂ ಪ್ರಶ್ನೆ ಮಾಡಬೇಕು ಪ್ಲೀಸ್. ಆದರೆ ಲಾಸ್ಟ್ಗೆ ನೋಡಿ ನೀವು ಹೇಳಬೇಕಾದ್ರೆ 2 ದೊಡ್ಡವರೊಟ್ಟಿಗೆ ಒಂದು ಮಕ್ಕಳು ಫ್ರೀ, ಹಾಗಿದ್ರೆ ಮಾಡಿ. ಮಕ್ಕಳು ನೋಡಬೇಕು. ಇದು ಮಕ್ಕಳು ನೋಡಿದ್ರೆ ಈಗ ಖಾಲಿ ಕಾಂತಾರ ಫಿಲ್ಮಲ್ಲಿ ಸ್ವಲ್ಪ ಮಕ್ಕಳಿಗೆ ಗೊತ್ತಾಗಿದೆ. ಸೊ ಮಕ್ಕಳೆಲ್ಲರೂ ನಾವು ಮಾಡಬೇಕಾದ್ರೆ ಮೇ 17 ಎಕ್ಸಾಮ್ ಟೈಮ್ ಅಲ್ಲ, ಮಾರ್ಚ್ 19 ಎಕ್ಸಾಮ್ಸಿ. ಒಳ್ಳೆ ನ್ಯೂಸ್, 17 ಕ್ಲಾಸ್ ಅಂತೆ ಮೇ ಎಕ್ಸಾಮ್ ಒಳ್ಳೆ ಮಾರ್ಕ್ ತೆಗಿಯಪ್ಪ ಅಂತೇಳಿ 19ಕ್ಕೆ ಫ್ರೀ ಡ್ರಾಮಾ ಶೋ. ಅದರಿಂದ ನಾವು ಮಕ್ಕಳಿಗೆ ಅಂತ ನಾನು ಹೇಳಿ, ಈ ಶಿವದತ್ತಗಳಿಗೆ ಯಾರು ರಾಜೇಶ್ ಪುತ್ರ ಮತ್ತು ಹರೀಶ್ ಬಂಗೇರ ಮುಖಾಂತರ ದಿನೇಶ್ ಇರ್ಬೋದು, ಇದನ್ನು ಯಾರೇ ಇದನ್ನ ನಿರ್ವಹಿಸ್ತಾರೆ ಎಲ್ಲರಿಗೂ ಕೂಡ ನನ್ನಂಥ ಸಹಾಯವನ್ನು ನಾನು ಖಂಡಿತ ಮಾಡ್ತೇನೆ. ನಾವೆಲ್ಲರೂ ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಹೇಳಿ ಈ ನಾಟಕವನ್ನು ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರಲಿ. ಎಲ್ಲ ಇರುವಂಥ ಕನ್ನಡಿಗರಿಗೆ ಮತ್ತು ತುಳುವರಿಗೆ ಇದರ ಪ್ರಚಾರವನ್ನು ಅತಿ ಶೀಘ್ರದಲ್ಲಿ ಚೆನ್ನಾಗಿ ಮಾಡಿ ಅಂತ ಹೇಳಿ ನಿಮ್ಮೊಟ್ಟಿಗೆ ನಾನು ಅಂತ ಹೇಳಿ ಹರಸುತ್ತಾ ನನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ತುಳು ಮಾತು. ಯಾಕಂದ್ರೆ ಈ ನಾಟಕ ನಮ್ಮ ಕರಾವಳಿ ಪ್ರದೇಶದಲ್ಲಿ ಇವಾಗಲೇ ಮನೆ ಮಾತಾಗಿದೆ.
ಇದು ಇಲ್ಲಿ ದುಬೈಯಲ್ಲಿ ಯಾವುದೇ ಒಂದು ತುಳು ನಾಟಕ ಮಾಡಿದ್ರೆ ಸಕ್ಸಸ್ ಆಗ್ತದೆ. ಆದ್ರೆ ಇನ್ನೊಂದು ವಿಷಯ ಅಂದರೆ ಇವರು ಇವಾಗಲೇ ನಮ್ಮ ಕುಂದಾಪುರ ಕಡೆಯಲ್ಲಿ ಹುಬ್ಳಿ, ಧಾರವಾಡ, ಬೆಳಗಾವಿ ಕಡೆ ಕನ್ನಡ ಶೋ ಮಾಡಿದ್ದಾರೆ. ಇವರಿಗೇನು ಹೊಸದಾಗಿ ಅಲ್ಲ. ಆದ್ರಿಂದ ಕನ್ನಡ ಶೋ ಮಾಡಿ ನಾವು ಸ್ವಲ್ಪ ಮಾರ್ಕೆಟಿಂಗ್ ಸ್ವಲ್ಪ ಜಾಸ್ತಿ ಮಾಡಿದರೆ 2,500 ಎರಡೂ ಶೋ ಕೂಡ ಫುಲ್ ಆಗ್ತದೆ. ನನಗೆ ಫುಲ್ ಧೈರ್ಯ ಇದೆ. ಆದ್ದರಿಂದ ರಾಜೇಶ್, ನೀವು ಕನ್ನಡದನ್ನು ಸಹ ತುಳುವರು ಖಂಡಿತ ಬಿಡುವುದಿಲ್ಲ. ತುಳುವರಿಗೆಲ್ಲ ಗೊತ್ತಿದೆ. ತುಳು ಬಂದವರಿಗೆ ಕನ್ನಡವೂ ನೋಡ್ಬೋದು. ಒಂದು ವೇಳೆ ತುಳು ಫುಲ್ ಆದರೆ ಅವರಿಗೆ ಸೆಕೆಂಡ್ ಶೋ ಕನ್ನಡದಲ್ಲಿ ಸಹ ನೋಡ್ಬೋದು. ಆದರೆ ಕನ್ನಡದವರಿಗೆ ತುಳುವನ್ನು ಕೂತ್ಕೊಂಡು ಬದಿಯವರಿಗೆ ಕಿವಿ ಕಚ್ತಾ ಇರ್ತಾರೆ, ಏನಂದ ಕೇಳ್ತಾ ಇರ್ತಾರೆ. ಇಂಟ್ರೆಸ್ಟ್ ಅಲ್ಲಿ 200-300 ಜನ ಬರ್ಬೋದು. ಆದರೂ ಕೂಡ ಎಲ್ಲರೂ ಬರೋ ರೀತಿಯಲ್ಲಿ ನಾವು ಮಾರ್ಕೆಟಿಂಗ್ ಮಾಡಿ ಇದನ್ನು ಎಲ್ಲ ಸಂಘ ಸಂಸ್ಥೆಗಳಿಗೆ ನಾವು ಮಾಡಿದ್ರೆ ಖಂಡಿತವಾಗಿ ಕೂಡ, ಯಾಕಂದರೆ ತುಳುವಿನವರಿಗೆ ಫಸ್ಟ್ ಶೋ ಹೋಗ್ಲಿಕ್ಕೆ ಆಗಲಿಲ್ಲ, ಸೆಕೆಂಡ್ ಶೋ ಕನ್ನಡ ನೋಡ್ಬೋದು. ಆದ್ದರಿಂದ ನನ್ನ ಒಂದು ಅಭಿಪ್ರಾಯ, ಇದನ್ನು 2 ಶೋ ಮಾಡಿ. ಆಮೇಲೆ ಟಿಕೆಟ್ ಬಿಡುಗಡೆ ಬಗ್ಗೆ ಹೇಳಿದರು, ಬರ್ತಾ ಇದ್ದಾರೆ. ನಾನು ಅವರಿಗೆ ನನ್ನದಾದಂಥ ಒಂದು ಸಹಾಯಧನವನ್ನು ಹೋಟೆಲ್ನಲ್ಲಿರುವ ವ್ಯವಸ್ಥೆಯನ್ನು ಅವರಿಗೆ ಹೇಳಿದ್ದೇನೆ. ಅದಲ್ಲದೇ ಇದ್ರೂ ಕೂಡ ಗೊತ್ತಿದೆ, ದೊಡ್ಡ ಪ್ರಮಾಣದ ಒಂದು ಶೋ. ಯಾಕಂದರೆ ಟಿಕೆಟ್ಸು, ಆಮೇಲೆ ಹಾಲ್ ಬುಕ್ಕಿಂಗ್ಸು ತುಂಬ ಖರ್ಚಿದೆ, ನನಗೆ ಗೊತ್ತಿದೆ. ಅದರಿಂದ 5 ಟಿಕೆಟ್ ನಾನು ತಗೊಳ್ತೇನೆ. ಈಗ ಇದನ್ನು ನಾನು ಗೋಳಿ ಅಂತ ಹೇಳಿ 5 ಟಿಕೆಟ್ ತಗೊಳ್ತೇನೆ. ಖಂಡಿತವಾಗಿ ಕೂಡ ನಮ್ಮ ಬೇರೆಯವರಿಗೆ, ತುಳುವಿನವರಿಗೆ ನಾವು ಕೊಡೋಕ್ಕಿಂತ ಬೇರೆಯವರಿಗೆ, ತುಳು ಕನ್ನಡಿಗಸ್ ಒಳ್ಳೆ ಡ್ರಾಮಾ ಇದೆ ಅಂತ ಹೇಳಿ ಅದನ್ನು ಸ್ವಲ್ಪ ಕರ್ಕೊಬಂದು ನಮ್ಮ ಕಲ್ಚರು ಇನ್ನೊಬ್ಬರಿಗೆ ಗೊತ್ತಾಗುತ್ತೆ, ಅಥವಾ ಇದೊಂದು ಧಾರ್ಮಿಕತ್ವ ಕಾರಣದಿಂದ. ಆಮೇಲೆ ನನ್ನ ಇನ್ನೊಂದು ಸಲಹೆ ಕೂಡ ಇದೆ, ಮಾರ್ಕೆಟಿಂಗ್ ಯಾರು ಬೇಸರ ಮಾಡಬಾರ್ದು. ಇಲ್ಲೊಬ್ಬರು ಮತ್ತೊಬ್ಬರು ದೊಡ್ಡ ಮಾರ್ಕೆಟಿಂಗ್ ಜನ ಇದ್ದಾರೆ ಇಲ್ಲಿ, ಶೋಧನ್ ಪ್ರಸಾದ್. ಅವ್ರನ್ನ ಸಹ ಸೇರಿಸ್ಕೊಂಡ್ರೆ ಈ ದುಬೈಯಲ್ಲಿ ಯಾವುದೇ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಶೋಧನ್ ಅವ್ರು ಬಿಡೋದೇ ಇಲ್ಲ, ಯಾರನ್ನೇ ಆದರೂ ಬಿಡೋದಿಲ್ಲ, ಅಷ್ಟೊಳ್ಳೆ ಮಾರ್ಕೆಟಿಂಗ್ ಮಾಡ್ತಾರೆ. ಆದ್ದರಿಂದ ಶೋಧನ್ ಪ್ರಸಾದ್ ಇದು ಈ ತುಳು ಈ ಡ್ರಾಮಾದ ಬಗ್ಗೆ, ಕನ್ನಡ ಡ್ರಾಮಾದ ಬಗ್ಗೆ ನೀವು ಸಹ ಇದರೊಟ್ಟಿಗೆ ಸೇರಿಕೊಂಡು ಮಾಡಬೇಕಂತ ನನ್ನ ಒಂದು ವಿನಂತಿ. ಯಾಕೆಂದರೆ ಇದರಲ್ಲಿ 5,000 ಜನ ಇರುವಂಥ ಒಂದು ನಾಟಕ. 5,000 ಜನ ಬರ್ತೀನಿ ಮಾಡಿ ಅಟ್ಲೀಸ್ಟ್ 4,000 ಜನ ಎಲ್ಲ ಬೋಡಾಪುಂಡು. ಸೊ ಒಂದು ಭಕ್ತಿನ ಪಕ್ಕ ಒಂದು ಮೊನ್ನೆ ಶಶಿಧರ ಪಡೆದಾಗೆ 1,500 ಹೇಳಿದ್ರು. 1,500 ಜನ ಇದ್ರೂ ಕೂಡ ಶೋ ಚೆನ್ನಾಗಿ ಕಾಣ್ತದೆ. ಯಾಕಂದ್ರೆ ಅಷ್ಟು ದಿನ ಬಂದು ಇಂಥ ಒಂದು ಈ ದೇಶದಲ್ಲಿ ಇಂಥ ಒಂದು ನಮ್ಮ ಒಂದು ಧಾರ್ಮಿಕ ನಾಟಕವನ್ನು ಆಗ್ತಾ ಇರುವಂಥದ್ದು ನಮಗೆಲ್ಲರಿಗೂ ಒಂದು ಒಳ್ಳೆಯ ವಿಷಯ. ಆಮೇಲೆ ನಮ್ಮ ಯಂಗ್ಸ್ಟರ್ಸ್ ಮಕ್ಕಳು ಕರ್ಕೊಂಡು ಬರಬೇಕು, ನಾವು ಪ್ರಶ್ನೆ ಮಾಡಬೇಕು. ಮಾತೆಲ್ಲ ಬಂದ್ಬಿಟ್ಟು ಜೋಕುಲೆಸ ಬರಲಿ ಅಂತ ಮಕ್ಕಳಿಗೆ ಗೊತ್ತಾಗಬೇಕು. ಈ ಧಾರ್ಮಿಕತೆ, ದೈವತ್ವ ಮಕ್ಕಳಿಗೆ ಗೊತ್ತಾಗೋ ರೀತಿಯಲ್ಲಿ ನಾವೆಲ್ಲರಿಗೂ ಪ್ರಶ್ನೆ ಮಾಡಬೇಕು ಪ್ಲೀಸ್. ಆದರೆ ಲಾಸ್ಟ್ಗೆ ನೋಡಿ ನೀವು ಹೇಳಬೇಕಾದ್ರೆ 2 ದೊಡ್ಡವರೊಟ್ಟಿಗೆ ಒಂದು ಮಕ್ಕಳು ಫ್ರೀ ಹಾಗಿದ್ರೆ ಮಾಡಿ. ಮಕ್ಕಳು ನೋಡಬೇಕು. ಇದು ಮಕ್ಕಳು ನೋಡಿದ್ರೆ ಈಗ ಖಾಲಿ ಕಾಂತಾರ ಫಿಲ್ಮಲ್ಲಿ ಸ್ವಲ್ಪ ಮಕ್ಕಳಿಗೆ ಗೊತ್ತಾಗಿದೆ. ಸೊ ಮಕ್ಕಳೆಲ್ಲರೂ ನಾವು ಮಾಡಬೇಕಾದ್ರೆ ಮೇ 17 ಎಕ್ಸಾಮ್ ಟೈಮ್ ಅಲ್ಲ, ಮಾರ್ಚ್ 19 ಎಕ್ಸಾಮ್ಸಿ. ಒಳ್ಳೆ ನ್ಯೂಸ್, 17 ಕ್ಲಾಸ್ ಅಂತೆ ಮೇ ಎಕ್ಸಾಮ್ ಒಳ್ಳೆ ಮಾರ್ಕ್ ತೆಗಿಯಪ್ಪ ಅಂತೇಳಿ 19ಕ್ಕೆ ಫ್ರೀ ಡ್ರಾಮಾ ಶೋ. ಆದ್ದರಿಂದ ನಾವು ಮಕ್ಕಳಿಗೆ ಅಂತ ನಾನು ಹೇಳಿ, ಈ ಶಿವದತ್ತಗಳಿಗೆ ಯಾರು ರಾಜೇಶ್ ಪುತ್ರ ಮತ್ತು ಹರೀಶ್ ಬಂಗೇರ ಮುಖಾಂತರ ದಿನೇಶ್ ಇರ್ಬೋದು, ಇದನ್ನು ಯಾರೇ ಇದನ್ನು ನಿರ್ವಹಿಸ್ತಾರೆ ಎಲ್ಲರಿಗೂ ಕೂಡ ನನ್ನಂಥ ಸಹಾಯವನ್ನು ನಾನು ಖಂಡಿತ ಮಾಡ್ತೇನೆ. ನಾವೆಲ್ಲರೂ ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಹೇಳಿ ಈ ನಾಟಕವನ್ನು ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರಲಿ. ಎಲ್ಲ ಇರುವಂಥ ಕನ್ನಡಿಗರಿಗೆ ಮತ್ತು ತುಳುವರಿಗೆ ಇದರ ಪ್ರಚಾರವನ್ನು ಅತಿ ಶೀಘ್ರದಲ್ಲಿ ಚೆನ್ನಾಗಿ ಮಾಡಿ ಅಂತ ಹೇಳಿ ನಿಮ್ಮೊಟ್ಟಿಗೆ ನಾನು ಇದನ್ನು ಹೇಳಿ ಹರಸುತ್ತಾ ನನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ತುಳು ಮಾತು. ಯಾಕಂದರೆ ಈ ನಾಟಕ ನಮ್ಮ ಕರಾವಳಿ ಪ್ರದೇಶದಲ್ಲಿ ಇವಾಗಲೇ ಮನೆ ಮಾತಾಗಿದೆ. ಇದು ಇಲ್ಲಿ ದುಬೈಯಲ್ಲಿ ಯಾವುದೇ ಒಂದು ತುಳು ನಾಟಕ ಮಾಡಿದ್ರೆ ಸಕ್ಸಸ್ ಆಗ್ತದೆ. ಆದ್ರೆ ಇನ್ನೊಂದು ವಿಷಯ ಅಂದರೆ ಇವಾಗಲೇ ನಮ್ಮ ಕುಂದಾಪುರ ಕಡೆಯಲ್ಲಿ ಹುಬ್ಳಿ, ಧಾರವಾಡ, ಬೆಳಗಾವಿ ಕಡೆ ಕನ್ನಡ ಶೋ ಮಾಡಿದ್ದಾರೆ. ಇವರಿಗೇನು ಹೊಸದಾಗಿ ಅಲ್ಲ. ಆದ್ರಿಂದ ಕನ್ನಡ ಶೋ ಮಾಡಿ ನಾವು ಸ್ವಲ್ಪ ಮಾರ್ಕೆಟಿಂಗ್ ಸ್ವಲ್ಪ ಜಾಸ್ತಿ ಮಾಡಿದರೆ 2,500 ಎರಡೂ ಶೋ ಕೂಡ ಫುಲ್ ಆಗ್ತದೆ. ನನಗೆ ಫುಲ್ ಧೈರ್ಯ ಇದೆ. ಆದ್ದರಿಂದ ರಾಜೇಶ್, ನೀವು ಕನ್ನಡದನ್ನು ಸಹ ತುಳುವರು ಖಂಡಿತ ಬಿಡುವುದಿಲ್ಲ. ತುಳುವರಿಗೆಲ್ಲ ಗೊತ್ತಿದೆ. ತುಳು ಬಂದವರಿಗೆ ಕನ್ನಡವೂ ನೋಡ್ಬೋದು. ಒಂದು ವೇಳೆ ತುಳು ಫುಲ್ ಆದರೆ ಅವರಿಗೆ ಸೆಕೆಂಡ್ ಶೋ ಕನ್ನಡದಲ್ಲಿ ಸಹ ನೋಡ್ಬೋದು. ಆದರೆ ಕನ್ನಡದವರಿಗೆ ತುಳುವನ್ನು ಕೂತ್ಕೊಂಡು ಬದಿಯವರಿಗೆ ಕಿವಿ ಕಚ್ತಾ ಇರ್ತಾರೆ, ಏನಂದ ಕೇಳ್ತಾ ಇರ್ತಾರೆ. ಇಂಟ್ರೆಸ್ಟ್ ಅಲ್ಲಿ 200-300 ಜನ ಬರ್ಬೋದು. ಆದರೂ ಕೂಡ ಎಲ್ಲರೂ ಬರೋ ರೀತಿಯಲ್ಲಿ ನಾವು ಮಾರ್ಕೆಟಿಂಗ್ ಮಾಡಿ ಇದನ್ನು ಎಲ್ಲ ಸಂಘ ಸಂಸ್ಥೆಗಳಿಗೆ ನಾವು ಮಾಡಿದ್ರೆ ಖಂಡಿತವಾಗಿ ಕೂಡ, ಯಾಕಂದರೆ ತುಳುವಿನವರಿಗೆ ಫಸ್ಟ್ ಶೋ ಹೋಗ್ಲಿಕ್ಕೆ ಆಗಲಿಲ್ಲ, ಸೆಕೆಂಡ್ ಶೋ ಕನ್ನಡ ನೋಡ್ಬೋದು. ಆದ್ದರಿಂದ ನನ್ನ ಒಂದು ಅಭಿಪ್ರಾಯ, ಇದನ್ನು 2 ಶೋ ಮಾಡಿ. ಆಮೇಲೆ ಟಿಕೆಟ್ ಬಿಡುಗಡೆ ಬಗ್ಗೆ ಹೇಳಿದರು, ಬರ್ತಾ ಇದ್ದಾರೆ. ನಾನು ಅವರಿಗೆ
ನನ್ನದಾದಂಥ ಒಂದು ಸಹಾಯಧನವನ್ನು ಹೋಟೆಲ್ನಲ್ಲಿರುವ ವ್ಯವಸ್ಥೆಯನ್ನು ಅವರಿಗೆ ಹೇಳಿದ್ದೇನೆ. ಅದಲ್ಲದಿದ್ದರೂ ಕೂಡ ಗೊತ್ತಿದೆ, ದೊಡ್ಡ ಪ್ರಮಾಣದ ಒಂದು ಶೋ. ಯಾಕಂದರೆ ಟಿಕೆಟ್ಸು, ಆಮೇಲೆ ಹಾಲ್ ಬುಕ್ಕಿಂಗ್ಸು ತುಂಬ ಖರ್ಚಿದೆ, ನನಗೆ ಗೊತ್ತಿದೆ. ಅದರಿಂದ 5 ಟಿಕೆಟ್ ನಾನು ತಗೊಳ್ತೇನೆ. ಈಗ ಇದನ್ನು ಗೋರಿ ಅಂತ ಹೇಳಿ 5 ಟಿಕೆಟ್ ತಗೊಳ್ತೇನೆ. ಖಂಡಿತವಾಗಿ ಕೂಡ ನಮ್ಮ ಬೇರೆಯವರಿಗೆ, ತುಳುವಿನವರಿಗೆ ನಾವು ಕೊಡೋಕ್ಕಿಂತ ಬೇರೆಯವರಿಗೆ, ನಾನ್ ತುಳು ನಾನ್ ಕನ್ನಡಿಗರ್ಸ್ ಒಳ್ಳೆ ಡ್ರಾಮಾ ಇದೆ ಅಂತ ಹೇಳಿ ಅದನ್ನು ಸ್ವಲ್ಪ ಕರ್ಕೊಬಂದು ನಮ್ಮ ಕಲ್ಚರು ಇನ್ನೊಬ್ಬರಿಗೆ ಗೊತ್ತಾಗುತ್ತೆ, ಅಥವಾ ಇದೊಂದು ಧಾರ್ಮಿಕತ್ವದ ಕಾರಣದಿಂದ. ಆಮೇಲೆ ನನ್ನ ಇನ್ನೊಂದು ಸಲಹೆ ಕೂಡ ಇದೆ, ಮಾರ್ಕೆಟಿಂಗ್ ಯಾರು ಬೇಸರ ಮಾಡಬಾರ್ದು. ಇಲ್ಲೊಬ್ಬರು ಮತ್ತೊಬ್ಬರು ದೊಡ್ಡ ಮಾರ್ಕೆಟಿಂಗ್ ಜನ ಇದ್ದಾರೆ ಇಲ್ಲಿ, ಶೋಧನ್ ಪ್ರಸಾದ್. ಅವ್ರನ್ನ ಸಹ ಸೇರಿಸ್ಕೊಂಡ್ರೆ ಈ ದುಬೈಯಲ್ಲಿ ಯಾವುದೇ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಶೋಧನ್ ಅವ್ರು ಬಿಡೋದೇ ಇಲ್ಲ, ಯಾರನ್ನೇ ಆದರೂ ಬಿಡೋದಿಲ್ಲ, ಅಷ್ಟೊಳ್ಳೆ ಮಾರ್ಕೆಟಿಂಗ್ ಮಾಡ್ತಾರೆ. ಆದ್ದರಿಂದ ಶೋಧನ್ ಪ್ರಸಾದ್ ಇದು ಈ ತುಳು ಈ ಡ್ರಾಮಾದ ಬಗ್ಗೆ, ಕನ್ನಡ ಡ್ರಾಮಾದ ಬಗ್ಗೆ ನೀವು ಸಹ ಇದರೊಟ್ಟಿಗೆ ಸೇರಿಕೊಂಡು ಮಾಡಬೇಕಂತ ನನ್ನ ಒಂದು ವಿನಂತಿ. ಯಾಕೆಂದರೆ ಇದರಲ್ಲಿ 5,000 ಜನ ಇರುವಂಥ ಒಂದು ನಾಟಕ. 5,000 ಜನ ಬರ್ತೀನಿ ಮಾಡಿ ಅಟ್ಲೀಸ್ಟ್ 4,000 ಜನ ಎಲ್ಲ ಬೋಡಾಪುಂಡು. ಸೊ ಒಂದು ಭಕ್ತಿನ ಪಕ್ಕ ಒಂದು ಮೊನ್ನೆ ಶಶಿಧರರಾಗದ ಪಡೆದಾಗ 1,500 ಹೇಳಿದ್ರು. 1,500 ಜನ ಇದ್ರೂ ಕೂಡ ಶೋ ಚೆನ್ನಾಗಿ ಕಾಣ್ತದೆ. ಯಾಕಂದ್ರೆ ಅಷ್ಟು ದಿನ ಬಂದು ಇಂಥ ಒಂದು ಈ ದೇಶದಲ್ಲಿ ಇಂಥ ಒಂದು ನಮ್ಮ ಒಂದು ಧಾರ್ಮಿಕ ನಾಟಕವನ್ನು ಆಗ್ತಾ ಇರುವಂಥದ್ದು ನಮಗೆಲ್ಲರಿಗೂ ಒಂದು ಒಳ್ಳೆಯ ವಿಷಯ. ಆಮೇಲೆ ನಮ್ಮ ಯಂಗ್ಸ್ಟರ್ಸ್ ಮಕ್ಕಳು ಕರ್ಕೊಂಡು ಬರಲಿಕ್ಕೆ ನಾವು ಪ್ರಶ್ನೆ ಮಾಡಬೇಕು. ಮಾತೆಲ್ಲ ಬಂದ್ಬಿಟ್ಟು ಜೋಕಲ್ಲಿ ಬಲ್ಲೆ ಅಂತ ಮಕ್ಕಳಿಗೆ ಗೊತ್ತಾಗಬೇಕು. ಈ ಧಾರ್ಮಿಕತೆ, ದೈವತ್ವ ಮಕ್ಕಳಿಗೆ ಗೊತ್ತಾಗೋ ರೀತಿಯಲ್ಲಿ ನಾವೆಲ್ಲರಿಗೂ ಪ್ರಶ್ನೆ ಮಾಡಬೇಕು ಪ್ಲೀಸ್. ಆದರೆ ಲಾಸ್ಟ್ಗೆ ನೋಡಿ ನೀವು ಹೇಳಬೇಕಾದ್ರೆ 2 ದೊಡ್ಡವರೊಟ್ಟಿಗೆ ಒಂದು ಮಕ್ಕಳು ಫ್ರೀ, ಹಾಗಾದ್ರೆ ಮಾಡಿ. ಮಕ್ಕಳು ನೋಡಬೇಕು. ಇದು ಮಕ್ಕಳು ನೋಡಿದ್ರೆ ಈಗ ಖಾಲಿ ಕಾಂತಾರ ಫಿಲ್ಮಲ್ಲಿ ಸ್ವಲ್ಪ ಮಕ್ಕಳಿಗೆ ಗೊತ್ತಾಗಿದೆ. ಸೊ ಮಕ್ಕಳೆಲ್ಲರೂ ನಾವು ಮಾಡಬೇಕಾದ್ರೆ ಮೇ 17 ಎಕ್ಸಾಮ್ ಟೈಮ್ ಅಲ್ಲ, ಮಾರ್ಚ್ 19 ಎಕ್ಸಾಮ್ಸಿ. ಒಳ್ಳೆ ನ್ಯೂಸ್, 17 ಲಾಸ್ಟ್ ಅಂತೆ. ಮೇ ಎಕ್ಸಾಮ್ ಒಳ್ಳೆ ಮಾರ್ಕ್ ತೆಗಿಯಪ್ಪ ಅಂತೇಳಿ 19ಕ್ಕೆ ಫ್ರೀ ಡ್ರಾಮಾ ಶೋ. ಅದರಿಂದ ನಾವು ಮಕ್ಕಳಿಗೆ ಅಂತ ನಾನು ಹೇಳಿ, ಈ ಶಿವದತ್ತಗಳಿಗೆ ಯಾರು ರಾಜೇಶ್ ಪುತ್ರ ಮತ್ತು ಹರೀಶ್ ಬಂಗೇರ ಮುಖಾಂತರ ದಿನೇಶ್ ಇರ್ಬೋದು, ಇದನ್ನು ಯಾರೇ ಇದನ್ನು ನಿರ್ವಹಿಸ್ತಾರೆ ಎಲ್ಲರಿಗೂ ಕೂಡ ನನ್ನಂಥ ಸಹಾಯವನ್ನು ನಾನು ಖಂಡಿತ ಮಾಡ್ತೇನೆ. ನಾವೆಲ್ಲರೂ ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಹೇಳಿ ಈ ನಾಟಕವನ್ನು ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರಲಿ. ಎಲ್ಲ ಯುಎಲ್ಲಿರುವಂಥ ಕನ್ನಡಿಗರಿಗೆ ಮತ್ತು ತುಳುವರಿಗೆ ಇದರ ಪ್ರಚಾರವನ್ನು ಅತಿ ಶೀಘ್ರದಲ್ಲಿ ಚೆನ್ನಾಗಿ ಮಾಡಿ ಅಂತ ಹೇಳಿ ನಿಮ್ಮೊಟ್ಟಿಗೆ ನಾನು ಇದನ್ನು ಹೇಳಿ ಹರಸುತ್ತಾ ನನ್ನ ಹೇಳೋದನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ತುಳು ಮಾತು. VIC ಪಕ್ಕ VVIP ಭಾರತೀಯ ಕ್ರಿಕೆಟ್ ಬಗ್ಗೆ ಮಾಡ್ತಾ ಇದೆ. ಶಿವದೂತೆ ಗುಡಿಗೆಗೆ ಕೈಲಾಸ ಚಪ್ಪುಂಡೆ ಮುಕ್ಕೊಂಡೆ ಕೈಲಾಸ ಚಪ್ಪುಂಡೆ ಬರ್ತದೆ ಚಾವಡಿ ಬರೋದಕ್ಕೆ ಇರೋದಿಲ್ಲ. ಬಂದ್ಕೊಳ್ಳೋ ಜನ ಕಲಾವಿದರಿಗೆ ಆವಡು, ಅದರ ಬಂದ್ಕೊಳ್ಳೋ ಜನ ಸಂಘಟಕರಿಗೆ ಆವಡು, ಮಾತ್ರ ದೂರ ಬಂದ್ಕೊಳ್ಳೋ ಜನ ಪ್ರೇಕ್ಷಕರಿಗೆ ಆವಡು. ಭವ್ಯ ರೀತಿಯ ವಿಘ್ನ ಅಡ್ಡಿ ಆತಂಕ ದೋಷ ಇಜ್ಜದ ಈ ಒಂದು ಲೇಸ್ ಪೊರ್ಲು ಆವಡು ಬಂತು ಸರ್ವತ್ರ ಮಟ್ಟೆ VVIP